ನಗರದ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ ಹೆರಿಗೆಯ ಸಂದರ್ಭ ಹೆಣ್ಣು ಮಗು ಎಂದು ದಾಖಲೆಯಲ್ಲಿ ನಮೂದಿಸಿ ನಂತರ ಪೋಷಕರಿಗೆ ಗಂಡು ಮಗುವನ್ನು ನೀಡಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನ ನಗರದ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ ಹೆರಿಗೆ ಸಂದರ್ಭದಲ್ಲಿ ಹೆಣ್ಣು ಮಗು ಎಂದು ದಾಖಲಿಸಲಾಗಿತ್ತು. ಆ ಬಳಿಕ ಪೋಷಕರಿಗೆ ಗಂಡು ಮಗುವನ್ನು ನೀಡಿದರು. ಇದರಿಂದ ಅನುಮಾನಗೊಂಡಂತ ಪೋಷಕರು ನಗರದ ಬಂದರು ಪೊಲೀಸ್ ಠಾಣೆಗೆ ದೂರು ನೀಡಿ ನ್ಯಾಯ ಕೊಡಿಸುವಂತೆ ಕೇಳಿದ್ದಾರೆ. ಕುಂದಾಪುರದ ಮಹಿಳೆಯೊಬ್ಬರು ಸೆಪ್ಟೆಂಬರ್ 27ರಂದು ಇಲ್ಲಿನ ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ ಹೆರಿಗೆ ಎಂದು ದಾಖಲಾಗಿದ್ದರು. ಹೆರಿಗೆ ಸಂದರ್ಭ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಸಿಸೇರಿಯನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ದಾಖಲೆಗಳಲ್ಲಿ ಹೆಣ್ಣು ಮಗು ಎಂದು ನಮೂದಿಸಲಾಗಿತ್ತು. ಇದಾಗಿ ಮಗುವಿನ ಆರೋಗ್ಯದಲ್ಲಿ ಏರುಪೇರಾದ ಕಾರಣ 18 ದಿನಗಳ ಕಾಲ ಮಗುವಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅಕ್ಟೋಬರ್ 14ರಂದು ಪೋಷಕರು ಆಸ್ಪತ್ರೆಯಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬ್ರಹ್ಮಾವರದ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಅಲ್ಲಿಗೆ ಹೋಗಿ ದಾಖಲು ಮಾಡಿದಾಗ ಗಂಡು ಮಗುವನ್ನು ಕೊಟ್ಟಿರುವುದು ಪೋಷಕರ ಗಮನಕ್ಕೆ ಬಂದಿದೆ. ನಂತರ ಪೋಷಕರು ಮರಳಿ ಮಗುವನ್ನು ಲೇಡಿ ಕೋಶನ್ ಆಸ್ಪತ್ರೆಗೆ ಕರೆತಂದು ವೈದ್ಯಾಧಿಕಾರಿ ಬಳಿ ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ಈ ವೇಳೆ ಅವರು ಮಗು ನಿಮ್ಮದೇ ದಾಖಲೆ ನಮೂದಿಸುವ ವೇಳೆ ತಪ್ಪಾಗಿದೆ ಎಂದು ಹೇಳಿದರು. ಆದರೆ ಇದರಿಂದ ಅನುಮಾನಗೊಂಡ ಮಗುವಿನ ತಂದೆ ಮುಸ್ತಾಫಾ ಸೂಕ್ತ ತನಿಖೆ ನಡೆಸುವಂತೆ ಕೋರಿ ಬಂದರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂಆರ್ ಸ್ಪಷ್ಟನೆ ನೀಡಿದ್ದು, ಆಸ್ಪತ್ರೆಯಲ್ಲಿ ಮಗುವನ್ನು ಅದಲು ಬದಲು ಮಾಡಿಲ್ಲ, ದಾಖಲೆಯಲ್ಲಿ ನಮೂದಿಸುವ ವೇಳೆ ತಪ್ಪಾಗಿದೆ. ಹೆಣ್ಣು ಮಗು ಎಂದು ವೈದ್ಯರು ತಪ್ಪಾಗಿ ಉಲ್ಲೇಖಿಸಿದ್ದಾರೆ. ಆದರೆ ಜನಿಸಿದ್ದು ಗಂಡು ಮಗು, ಅದೇ ಮಗುವನ್ನು ಪೋಷಕರಿಗೆ ನೀಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆಮ್ರೀನ್ ಮತ್ತು ಮುಸ್ತಫಾ ಅನ್ನುವಂಥ ದಂಪತಿಗಳಿಗೆ ಒಂದು ಮಗು ಆಗುತ್ತೆ. ಪ್ರೆಗ್ನೆಂಟ್ ಇರುವಂಥವ್ರನ್ನ 27ನೇ ತಾರೀಕು ಕಳೆದ ತಿಂಗಳು ಅಡ್ಮಿಟ್ ಮಾಡ್ತಾರೆ. ನಂತರ ಮಗು ಆಗುತ್ತೆ, ಅವತ್ತೇ ಡೆಲಿವರಿ ಆಗುತ್ತೆ. ಡೆಲಿವರಿ ಆದಾಗ ನಿಮಗೆ ಹೆಣ್ಮಗು ಆಗಿದೆ ಅಂತಂದು ಹೇಳ್ತಾರೆ. ಮತ್ತು ಅನಾರೋಗ್ಯ ಕಾರಣಗಳಿಂದ ಅದನ್ನು NICUಯಲ್ಲಿ ಇಡಬೇಕು ಅಂತ ಹೇಳಿರ್ತಾರೆ. ಸುಮಾರು 17-18 ದಿನಗಳ ಕಾಲ ಅದು ಟ್ರೀಟ್ಮೆಂಟಲ್ಲಿ ನಡೆಯುತ್ತೆ. ನಂತರ ಮೊನ್ನೆ 14ನೇ ತಾರೀಕು ಡಿಸ್ಚಾರ್ಜ್ ಮಾಡಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಇದು ಗಂಡು ಮಗುನ ಇವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪೋಷಕರ ಆರೋಪ. ಹೆಣ್ಮಗು ಇದೆ ಅಂತಂದು ಹೇಳಿ ಇಷ್ಟು ದಿವಸ ನಮಗೆ ದಾರಿ ತಪ್ಪಿಸಿದ್ದಾರೆ. ಮತ್ತು ಕಡೆಗೆ ಅನಾರೋಗ್ಯ ಪೀಡಿತ ಗಂಡು ಮಗುವನ್ನು ನಮಗೆ ಕೊಟ್ಟಿದ್ದಾರೆ ಅಂತಂದು ಅವರು ಕಂಪ್ಲೇಂಟ್ ಮಾಡ್ತಾರೆ. ಹಾಗಾಗಿ ನಿನ್ನೆ ಅವ್ರ ಸಂಬಂಧಿಕರು ಹಲವಾರು ಜನ ಅಲ್ಲಿ ಲೇಡಿ ಕೋಶನ್ ಹಾಸ್ಪಿಟಲ್ ಸೇರಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದಂಥವ್ರು ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಇಲ್ಲ ಗಂಡು ಮಗುನೇ ನಿಮಗೆ ಹುಟ್ಟಿರೋದು ಅಂತಂದು ಹೇಳಿದ್ದಾರೆ. ಆದರೆ ಅವರು ಇಷ್ಟು ದಿವಸ ಹೆಣ್ಮಗು ಅಂತ ಹೇಳಿ ಕಡೆಗೆ ಇವಾಗ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಗಂಡು ಮಗು ಕೊಡ್ತಾ ಇದ್ದೀರಾ, ಇದರಿಂದ ಏನೋ ಒಂದು ಮಗು ಎಕ್ಸ್ಚೇಂಜ್ ಆಗಿರೋ ಸಾಧ್ಯತೆ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಠಾಣೆಗೆ ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಏನಿದೆ ಅದನ್ನೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು